ಕ್ಷೇತ್ರ ಪೂಜೆನ ಪ್ರತಿದಿನ ಪೂಜೆನ ಅವಲಕ್ಕನೆ ನಂಬಿ ಬತ್ತಿನಂಚಿನ ಭಕ್ತರ ಮಕ್ಕಳಿಗೆ ಅನುಗ್ರಹ ಮಂತದ್ದು ಬರೋದಂಚಿನ ಅವಳಿ ವೀರ್ಯರ ನಂಚಿನ ಕೋಟಿ ಚೆನ್ನೈಯರ್ನ ಒಂದು ಭಾವಚಿತ್ರಣ ದೇವರನ್ನೇ ನಮ್ಮಂದಿನಂಚಿನ ಒಂದು ರಾಜಕೀಯ ಸಂಘಟನೆ ಅಕಲ ಒಂದು ರಾಜಕೀಯ ದುರುದ್ದೇಶಕ್ಕೋಸ್ಕರ ಅವೇನು ಬಳಕೆ ಮಂತೊಂದು ಬೈದು ನಂಚಿನ ನಮ್ಮ ತೂವೊಂದು ಬೈದ ಅಕಲ ಎಲ್ಲ ನಡಪು ನಂಚಿನ DYFIದ ರಾಜ್ಯ ಸಮ್ಮೇಳನದ ಪ್ರಚಾರಾರ್ಥವಾದ ಜನಕ್ಲೇನು ಪೂರ ಸೆಲೆಯುಡು ಬಂದ ಉದ್ದೇಶಡು ವಾಮ ಮಾರ್ಗನ ಅಕಲ ವಾಮ ಪಂಥಿಯನೇ ಅಕಲ ವಾಮ ಮಾರ್ಗನ ಪತಂದು ಇನ್ನು ದೈವ ಸಂಭೂತರ ನಂಚಿನ ಜನಕಲು ಅಕಲ ಭಾವನೆ ಭಕ್ತಿ ಭಾವನೆಗೆ ಆರಾಧನೆ ನಂಚಿನ ಕೋಟಿ ಚೆನ್ನೈರನ್ನು ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಬಳಕೆ ಮಂತಿನಂಚಿನ ಈಗ ಮಾತೆರೆಗಳ ತುಳುನಾಡದ ಪ್ರತಿಯೊಂದು ದೇವರು ನಮ್ಮ ನಂಚಿನ ಮಾತೆರೆಗಳ ಒಂದು ಏನಾಗ್ತದೆ ಆ ಉದ್ದೇಶಕ್ಕೋಸ್ಕರ ಇನ್ನು ಎಂಕಲ ಪ್ರತಿಭಟನೆ ಉಂಡು ಖಂಡನೆ ಉಂಡು ಆ ಪಾಡಿನಂಚಿನ ಮಾತ ಆ ಜಾಹೀರಾತದ ಇಂಚಿನ ಫಲಕಲುಂಡ ಹೈಟ್ ಕೋಟಿ ಚೆನ್ನೈರ್ನ ಆ ಒಂದು ಭಾವಚಿತ್ರನ ಅಕಲ ದೆಪ್ಪಡು ಬಂದು ಎಂಕಲ ಕಳಕಳಿ ಯಾವುದು ವಿನಂತಿ ಮಂತೊಂದಿಲ್ಲ ಕರೆನ 2-3 ದಿನದ ದಿಂಚನೆ ಈ ವಿಚಾರದ ನಮ್ಮ ಈ ಭಾಗದ ಉಪನಂಚಿನ ಕೆಲವು ಸಂಘ ಸಂಸ್ಥೆಗಳ ವಿಚಾರ ಪಂಡಲ್ಲ ಅಕಲ್ ಐದು ಪಕ್ಕ ಒಂಚೂರು ಅತಿರೇಕ ಬೋದು ಜಾಸ್ತಿ ಪಾಡಿನಂಚಿನ ಕೆಲಸ ಮಂತೊಂದಿದೆ ಅದಕ್ಕೋಸ್ಕರ ಇನಿ ನಮ್ಮ ಈ ಭಾಗದ ಉಪನಂಚಿನ ಪ್ರಮುಖರು ಪೂರ ಒಟ್ಟು ಸೇರಿದು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ದೂರು ಕೊಡೋದು ಪೊಲೀಸ್ ಇಲಾಖೆ ಮುಖಾಂತರ ಬಕ್ಕ ಆಡಳಿತ ಮುಲ್ಪದ ಸರಿ ಆಡಳಿತ ವ್ಯವಸ್ಥೆಯಲ್ಲಿ ಅವು ಜಾಹೀರಾತು ಫಲಕನ್ನು ದೆಪ್ಪುನಂಚಿನ ಕೆಲಸ ಮಾಡಿಕೊಡುವಂಥ ಉದ್ದೇಶದ ಪ್ರತಿಭಟನಾರ್ಥವಾದ ಒಂದು ಸಭೆ ಮುಲ್ಪ ನಮ್ಮ ಲೆತ್ತೊಂದಿಲ್ಲ ಇಂಥ ಈ ಸಭೆನ ಪ್ರಮುಖವಾದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮುಖಾಂತರವಾದ ಐಕೊಟ್ಟಿಗೆ ನಮ್ಮ ಕೊಲ್ಲಿಯ ಬಿಲ್ಲವ ಸಂಘ ಅವಲಕ್ಕನೆ ಗ್ರಾಮ ಚಾವಡಿ ಬಿಲ್ಲವ ಸಂಘ ಅವಲಕ್ಕನೆ ನಮ್ಮ ಭಾರತೀಯ ಜನತಾ ಪಾರ್ಟಿಲ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ನಿಂತಿನ ಬೆಂಬಲ ಕೊಡ್ತೀನಿ ಅದಕ್ಕೋಸ್ಕರ ಸುರುಕಾದ ಇನಿ ಈ ಹೋರಾಟದ ನೇತೃತ್ವವನ್ನು ವಹಿಸಿನಂಚಿನ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅಧ್ಯಕ್ಷರಲ್ಲ ಅವಲಕ್ಕನೆ ಈ ಭಾಗದ ಮಾತ ಸಂಘ ಸಂಸ್ಥೆದ ಒಡನಾಟ ನಂಚಿನ KT ಸುವರ್ಣರವರೆಗೆ ನಾನು ಈ ಒಂದು ಪ್ರತಿಭಟನಾ ಸಭೆಗೆ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಈಗ ಈ ಒಂದು ಸಭೆಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಅಧ್ಯಕ್ಷರ ಹೆಂಚಿನ ಜಗದೀಶ್ ಆಳ್ವ ಕುವತ್ತಬೈಲು ಅರೆಗಳ ಈ ಒಂದು ಪ್ರತಿಭಟನಾ ಸಭೆಗೆ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ತಿರುಂಬ ಭಗವತಿ ಪಿಯ ಸಮಾಜದ ಅಧ್ಯಕ್ಷರ ಹೆಂಚಿನ ಚಂದ್ರಹಾಸ್ ಉಳ್ಳಲ್ ಅರೆಗಳ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ನಮ್ಮ ಆಡಳಿತ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲಾದ ಪುಣಂಚಿನ ಎಲ್ಲ ನಡಪುಣಂಚಿನ ಬಿಲ್ಲವರ ಸಮಾವೇಶದ ಅಧ್ಯಕ್ಷರಾದ ಪುಣಂಚಿನ ಶೇಖರ್ಲರು ಅರೆಗಳ ಪ್ರೀತಿಪೂರ್ವಕ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಹಿರಿಯರು ಈ ರೀತಿಯ ಹೋರಾಟದ ಸದಾ ದುಂಬು ಪುಣಂಚಿನ ಸೀತಾರಾಮ್ ಬಂಗೇರುಲರು ಅರೆಗಳ ಈ ಸಭೆಗೆ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಗ್ರಾಮ ಚಾವಡಿ ಬಿಲ್ಲವ ಸಂಘದ ಅಧ್ಯಕ್ಷರ ಹೆಂಚಿನ ರವೀಂದ್ರ ಬಂಗೇರುಲರು ಅರೆಗಳ ಸ್ವಾಗತ ಮಂತದಿಲ್ಲ ಕೊಲ್ಲಿಯ ಬಿಲ್ಲವ ಸಂಘದ ಪ್ರಧಾನ ಕಾರ್ಯದರ್ಶಿ ಹೆಂಚಿನ ಈಶ್ವರ ಕಣಿಡಿ ತೋಟಲ್ಲಿ ಅರೆಗಳ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಈ ಒಂದು ವಿಚಾರಡು ಸುರುಕಾದ ಧ್ವನಿ ಎತ್ತಿನಂಚಿನ ವ್ಯಕ್ತಿ ಬಂಡವು ಚಂದ್ರಾಸ್ ಪಂಡಿತ ಅವರು ಮುರಣಿ ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಕೆಲಸ ಅಂತಿರ್ತೀರು ಮುರಣಿ ಮೀಡಿಯಾಡ್ಲ ಆಯ್ತು ವಿಚಾರ ಬೈದಿದೆ ಚಂದ್ರಾಸ್ ಪಂಡಿತ ಅವರು ಅರೆಗಳ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಕಾರ್ಯಾಧ್ಯಕ್ಷರ ಹೆಂಚಿನ ಸತೀಶ್ ಕರ್ಕರ್ಲರು ಅರೆಗಳ ಸ್ವಾಗತ ಮಂತದಿಲ್ಲ ಭಾರತೀಯ ಜನತಾ ಪಾರ್ಟಿದ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹೆಂಚಿನ ದಯಾನಂದ ತೊಕ್ಕೊಟ್ಲೆ ಅರೆಗಳ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಜಿಲ್ಲಾ BJPದ ವಕ್ತಾರ ಹೆಂಚಿನ ಮೋಹನ್ ರಾಜ್ ಕೇರ್ಲಿ ಅರೆಗಳ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ನಮ್ಮ ಹಿರಿಯ ಮುಖಂಡರ ಹೆಂಚಿನ ಚಂದ್ರಶೇಖರ್ ಉಚ್ಚಿಲ್ಲೇರು ಅರೆಗಳ ಪ್ರೀತಿಪೂರ್ವಕ ಸ್ವಾಗತ ಮಂತದಿಲ್ಲ ಅವಲಕ್ಕನೆ ಮಸ್ತ್ ಜನರು ಸುರೇಶ್ ಅವಳಿರಲೇರು ಸೀತಾರಾಮ್ ಶೆಟ್ಟರ್ಲೇರು ಅವಲಕ್ಕನೆ ನಮ್ಮ ಮಾತ ಕೌನ್ಸಿಲರ್ ನಮ್ಮ ಮತಕ್ಕಲ್ಲೇರು ಅವಲಕ್ಕನೆ ನಮ್ಮ ಮಾತ ಪೂರ ಬಿಲ್ಲ ಶೇಖರ್ ಕಣಿದು ಸುಭಾಷ್ ಮುರಳಿ ಅವಲಕ್ಕನೆ ಮಾತೆ ನಮ್ಮ ಬಂಡ್ರೆ ಪೂರ ಪ್ರಮುಖ ಮಾತೆಲ್ಲರು ನನ್ನ ಸ್ವಾಗತ ಮಂತಂದು ಮಸ್ತ್ ಯಾಕಂದ್ರೆ ಮಾತೆರಗಳ ಯಾನ ಈ ಸಂದರ್ಭದ ಸ್ವಾಗತ ಮಂತೊಂದು ಶುರುಕಾದ ಈ ಒಂದು ವಿಚಾರದ ಬಗ್ಗೆ ಚಂದ್ರಾಸ್ ಪಂಡಿತ ಈ ವಿಚಾರದ ಬಗ್ಗೆ ಒಂದು ಘಟ್ಪಾತ್ DYFIದ ಸಮ್ಮೇಳನದ ಪ್ರಚಾರ ಬ್ಯಾನರ್ ಕೋಟಿ ಚೆನ್ನೈಯರಿಗೆ ಅಪಮಾನ ಆತನು ಪಂಡದು ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬಿಲ್ಲವ ಸಮಾಜ ಬೊಕ್ಕ ಹಿಂದೂ ಪರ ಸಂಘಟನೆದಕ್ಲು ಉಳ್ಳಾಲ ರಾಣಿ ಹಬ್ಬಕನ ಪ್ರತಿಮೆದ ಎದುರುಡು ಶುಕ್ರವಾರ ಕಾಂಡೆ ಪ್ರತಿಭಟನೆ ನಡಪಾದು ಉಳ್ಳಾಲ ಪೊಲೀಸ್ ಠಾಣೆಗೆ ಮನವಿ ಒಪ್ಪಾಯಿರು ಈ ದೇಶದಲ್ಲಿ ನಮಗೆ ಹೆಮ್ಮೆ
ಆ ಸರ್ಕಲಲ್ಲಿ ಇವತ್ತು DYFI ಅವರು ತಮ್ಮ ಬಂಟಿಂಗ್ಸ್ ಫ್ಲಾಗ್ ಅನ್ನು ಎಲ್ಲ ಅಳವಡಿಸಿದ್ದಾರೆ. ಇಷ್ಟರವರೆಗೆ ಯಾವುದೇ ಡಿವೈಎಫ್ಐದ ಪ್ರಚಾರ ಬ್ಯಾನರ್ಲೆಡ್ ಸಮಾಜ ಸುಧಾರಕರನ ಭಾವಚಿತ್ರ ಪಾಡ್ದೇರು. ಅವೆದ ಒಟ್ಟಿಗೆ ಹಿಂದೂ ಸಮಾಜ ಕಾರ್ಣಿಕ ಪುರುಷರು ದೈವವಾದ ನಂಬುನ ಕೋಟಿ ಚೆನ್ನೈರ್ನ ಭಾವಚಿತ್ರನ ಬ್ಯಾನರ್ದ ತೀರ್ಥಪುಡೆಟ್ ಪಾರ್ದು ಅವಹೇಳನ ಮಾಡ್ದೇರು. ಇದನ್ನು ತಕ್ಷಣ ತೆರವು ಮಲ್ಪಾವಡ್ ಪಂಡದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು KT ಸುವರ್ಣ ಒತ್ತಾಯಿಸಾದರು. DFI ಪಂಪಣ ಒಂಜಿ ರಾಜಕೀಯ ಸಂಸ್ಥೆ ಇನಿ ಅಕಲ್ನ ಲಾಭಕ್ಕೋಸ್ಕರ ಬ್ಯಾನರ್ಡ್ ಎಂಗ್ಲ ಆರಾಧ್ಯ ದೇವರಂಚಿನ ಕೋಟಿ ಚೆನ್ನೈರನ ಫೋಟೋ ಪಾಡ್ದು ಅವಳ ಕಾರ್ದ ತೀರ್ಥ ಪಾಡ್ದು ಬಾರಿ ಅವಹೇಳನ ಮಲ್ಪುಣಂಚಿನ ಆ ಒಂಜಿ ಪರಿಸ್ಥಿತಿಗೆ ಬೈದಿನಿ. ಇನಿ ಉಳ್ಳಾಲತ್ತು ಇಡೀ ಜಿಲ್ಲೆಡೆ ಮಸ್ತ್ ಜನತೆ ಹೆಂಗೆ ಫೋನ್ ಬರೋದುಂಡು ದಪ್ಪಣ್ಣ ನಿಖಲ್ ದಾಯಿ ಮಣಿಪಂದ ಕುಳಿದಾರು ಆ ಫೋಟೋನು ದೆಪ್ಪವಣ್ಣ ಜನ ಅವಸ್ಥೆ ದಾಯಿ ಮಲ್ತು ಜಾರು ಬಂದು ಮಸ್ತ್ ಜನದ ಫೋನ್ ಬರೋದಿದ್ದೇನೆ. ಆಣ ಇನಿ ಎಂಕಲು ಉಳ್ಳಾಲ ಬಾಗೋಡು ಎಂಗ್ಲು ಮಾತ ಕೋಟಿ ಚೆನ್ನೈರ್ನ ಆ ಒಂಜಿ ಭಕ್ತರಾಯಿನ ಅಕ್ಲು ಎಂಗ್ಲು ಇನ್ನು ಮಾತ ಸೇರಿದು ಇನ್ನು ಸ್ಟೇಷನ್ಗೆ ಎಂಗ್ಲು ಒಂಜಿ ಐನು ದೆಪ್ಪೋಡು ಒಂದು ಮನವಿ ಕೊರ್ಪ ಆಂಡ ಒಂದು ರಡ್ಡು ದಿನಡು ದೆತ್ತು ಜಿಂಡ ಇಡೀ ಜಿಲ್ಲೆದ ಇನಿಯ ದೆತ್ತು ಜಿಂದಂಡ ಎಂಗ್ಲು ಮಲ್ಲ ಬಾರಿ ಮಲ್ಲ ಹೋರಾಟ ಮಲ್ಪೇರೆ ಇಜ್ಜಿನ ಎಂಗ್ಲ ಜವನೇರಿ ಎಬ್ಬಣ ದೆತ್ತು ಪಾಡ್ಬಾ ಅಂದ್ ಬಂದು ಪಣೊಂದಿತ್ತೇರೆ ಆಂಡ ಎಂಗ್ಲು ಸಮಾಧಾನ ಮಲ್ತೊಂದು ದೆಪ್ಪೊಡ್ಚಿ ಒವೇ ಘರ್ಷಣೆಗೆ ಅವಕಾಶ ಮಲ್ತು ಕೊರಡ್ಚಿ ಪಣೊಂದು ಸಮಾಧಾನ ಮಂತೊಂದು ಬೈದ ದಯಮಲ್ತದ ಇನಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿನ್ನ ಕೂಡಲೇ ಐನ ತೆರವುಗೊಳಿಸೋದು ಒಂಜಿ ಮೂಲ ಶಾಂತಿ ನೆಲ ಊರಲೇಕ ಮಲ್ಪುಣ ಆ ಒಂಜಿ ಕೆಲಸನು ಇನ್ನು ಪೊಲೀಸ್ ಇಲಾಖೆ ಮಲ್ಪೋಡು ಪಣ್ಣದು ಕೇನೊಂದು ದುಂಬುದ ಆ ಪ್ರತಿಭಟನೆಗೆ ಅವಕಾಶ ಮಲ್ತು ಕೊರಡ್ಚಿ ದೆಪ್ಪುನಂಚಿನ ಕೆಲಸ ಮಲ್ಪುಲೆ ಪಣ್ಣದು ಇನ್ನು ರಿಕ್ವೆಸ್ಟ್ ಮಲ್ತದು ಮಲ್ತೊಂದಿಲ್ಲ. ಈ ಬಗೆಟ್ ಪಾತೆರ್ನ ಉಳ್ಳಾಲ ಮಂಡಲ ಬಿಜೆಪಿ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ದೈವ ದೇವರನೆ ನಂಬಂದಿನ DYFI ಸಂಘಟನೆಗೂ ಇತ್ತೆ ತಂಕ್ಲನ ಸಮ್ಮೇಳನದ ಪ್ರಚಾರಗೂ ಕೋಟಿ ಚೆನ್ನೈರ್ನ ಭಾವಚಿತ್ರ ದಾಯಗಬೋಡು ಅಂಚನೆ ಉಳ್ಳಾಲದ ರಾಣಿಯಬ್ಬಕ್ಕನ ಪ್ರತಿಮೆದ ಸುತ್ತ ಪ್ರಚಾರದ ಬಂಟಿಂಗ್ಸ್ಲೆದ ಅಗತ್ಯದಾದ ಎನ್ನುತ್ತ ವಿರುದ್ಧ ಜಿಲ್ಲಾಡಳಿತ ನಗರಸಭೆ ಉಳ್ಳಾಲ ಪೊಲೀಸರು ತಕ್ಷಣ ಕ್ರಮ ಜರುಗಿಸಾವಡು ಪಣದು ಒತ್ತಾಯಿಸಾಯಿರು. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಅವಳಿ ವೀರರಾದಂಥ ಕೋಟಿ ಚೆನ್ನೈಯರ ಭಾವಚಿತ್ರವನ್ನು ತನ್ನ ರಾಜಕೀಯ ನೆಲೆಗೋಸ್ಕರ ಒಂದು ಸಂಘಟನೆ ಆದಂಥ DYFI ಇಡೀ ಮಂಗಳೂರು ನಗರ ಮತ್ತು ಉಳ್ಳಾಳ ಭಾಗದಲ್ಲಿ ನಡೆಯುವಂಥ ಅವರ ರಾಜ್ಯ ಸಮ್ಮೇಳನದ ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರವಾಗಿ ಬಳಸಿರುವಂಥದ್ದು ಬಹಳ ಖೇದಕರ. ಈ ವಿಚಾರಕ್ಕೋಸ್ಕರ ಇವತ್ತು ಉಳ್ಳಾಲದ ಮಣ್ಣಿನಲ್ಲಿ ಎಲ್ಲ ಬಾಂಧವರು ಸೇರಿ ಇವತ್ತು ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ನೇತೃತ್ವವು ನಮ್ಮೆಲ್ಲರ ನಾಯಕರಾಗಿರುವಂಥ KT ಸುವರ್ಣರವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ಸುಮಾರು 500 ವರ್ಷಕ್ಕಿಂತ ಹಿಂದಿನ ಕಾರಣಿಕ ಪುರುಷರಾದಂಥ ಕೋಟಿ ಚೆನ್ನೈರನ್ನು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಕೂಡ ಭಯ ಭಕ್ತಿ ಮತ್ತು ಭಾವದಿಂದ ಎಲ್ಲ ಗರಡಿಗಳಲ್ಲಿ ಕೂಡ ಅವರನ್ನು ದೈವಾಂಶ ಸಂಭೂತರಂತೆ ನೇಮಕೋಲದ ಮೂಲಕವಾಗಿ ಅವರನ್ನು ಪೂಜಿಸುವಂತೆ ನಾವೆಲ್ಲರೂ ಕಂಡಿದ್ದೇವೆ. ಇಂಥ ಮಹನೀಯರ ಒಂದು ಫೋಟೋವನ್ನು ಹಾಕುವಂಥದ್ದು ಯಾವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವರ ಪ್ರಚಾರ DYFI ಅನ್ನುವಂಥ ಸಂಘಟನೆ ಸಮಾಜವಾದದ ಮೂಲಕ ಅನ್ನುವಂಥ ಮಾತಿನ ಮೂಲಕವಾಗಿ ಅವರು ಸಂಘಟನೆ ಮಾಡಿಕೊಂಡು ಈಗಾಗಲೇ ಮುನೀರ್ ಕಾಟಿಪಾಲ್ ಅವರು ಒಪ್ಪಿಕೊಂಡಿರುವಂಥ ಎಡಪಂಥೀಯ ಸಂಘಟನೆ ಅಂತೇಳಿ ಅವರೇ ಒಪ್ಪಿಕೊಂಡಿದ್ದಾರೆ. ಆ ಎಡಪಂಥೀಯ ಸಂಘಟನೆಗಳು ನಮ್ಮೆಲ್ಲರ ಹಿಂದೂ ಬಾಂಧವರ ದೈವಿಕ ಶಕ್ತಿಯಾಗಿರುವಂಥ ಕೋಟಿ ಚೆನ್ನೈರನ್ನು ಯಾವ ಕಾರಣಕ್ಕೋಸ್ಕರ ಬಳಸಿದ್ದಾರೆ ಅನ್ನುವಂಥದ್ದನ್ನು ಅವರು ಉತ್ತರ ಕೊಡಬೇಕಾಗಿದೆ. ಸಮಾಜ ಸುಧಾರಕರ ಅನೇಕರ ಭಾವಚಿತ್ರವನ್ನು ಹಾಕಿದ್ದಾರೆ. ನಾವು ಯಾರು ಕೂಡ ಅವರ ಬಗ್ಗೆ ಮಾತೆತ್ತಿಲ್ಲ. ಯಾಕಂತ ಕೇಳಿದರೆ ಅವರು ಮಾಡಿರುವಂಥ ಕೂಡ ಸರಿ ಅಂತ ಅನ್ನುವಂಥ ಭಾವನೆಯಿಂದ ನಾವು ಸುಮ್ಮನಿದ್ದೇವೆ. ಅಂದರೆ ಅವರಿಗೆ ಇವರೆಲ್ಲರ ಭಾವಚಿತ್ರದೊಟ್ಟಿಗೆ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ತಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಪಡೆಯುವಂಥ ಒಂದು ಅವರ ಹುನ್ನಾರ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಅವರು
ಆ ಭಾವಚಿತ್ರವನ್ನು ಹಾಕಿ ನಮ್ಮೆಲ್ಲರ ಭಾವನೆಗೆ ಘಾಸಿ ಉಂಟು ಮಾಡುವ ಮೂಲಕವಾಗಿ ನಮ್ಮ ಪ್ರತಿಭಟನೆ ಮೂಲಕವಾಗಿ ನಮ್ಮೆಲ್ಲ ಸಂಘಟನೆಗಳ ನಮ್ಮೆಲ್ಲ ಹಿಂದೂ ಬಾಂಧವರ ಒಂದು ಸ್ವರ ಎತ್ತಿದಾಗ ಇಡೀ ರಾಜ್ಯದಲ್ಲಿ ಸುದ್ದಿಯಾಗುವ ಮೂಲಕವಾಗಿ DYFIನ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ತೇವೆ ಅನ್ನುವಂಥ ಅವರ ಏನಾದರೂ ಆಲೋಚನೆಗಳಿದ್ದರೆ ಇದಕ್ಕೆ ನಮ್ಮ ಮೊದಲಾಗಿ ಧಿಕ್ಕಾರ ಇದೆ. ಮೊದಲಾಗಿ ಧಿಕ್ಕಾರ ಆಗ್ತೇವೆ ನಾವು ಅದಕ್ಕೆ. ಯಾಕಂತ ಕೇಳಿದರೆ ನಮ್ಮ ದೇವರ ಭಾವಚಿತ್ರವನ್ನು ಹಾಕ್ಕೊಂಡು ಇವರ ಸಂಘಟನೆ ಅಥವಾ ರಾಜಕೀಯ ಒಂದು ಏನವರದು ಇದಿದೆ ಹುನ್ನಾರ, ಇದು ಖಂಡಿತವಾಗಿಯೂ ಯಶಸ್ವಿ ಆಗುವುದಿಲ್ಲ. ಖಂಡಿತವಾಗಿಯೂ ಕೋಟಿ ಚೆನ್ನೈರನ್ನು ಅವರು ಸಮಾಜ ಸುಧಾರಕರು ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿರಬೇಕು ದೇವರಂದರೆ ಯಾರು, ಸಮಾಜ ಸುಧಾರಕರಂದರೆ ಯಾರು, ಅಥವಾ ಮತ ಪ್ರಚಾರಕರಂದರೆ ಯಾರು, ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋರು ಯಾರು ಅಂತ ಅವರು ಕೂಲಂಕಷವಾಗಿ ತಿಳಿದುಕೊಂಡು ಭಾವಚಿತ್ರವನ್ನು ಹಾಕಬೇಕಿತ್ತು. ಆದರೆ ಇವತ್ತು ಹಾಕಿದ್ರು, ಮನವಿ ಮಾಡಿದರೂ ಕೂಡ ತನ್ನ ಒಂದು ಹಠಮಾರಿ ಧೋರಣೆಯಿಂದ ಆ ಭಾವಚಿತ್ರವನ್ನು ತೆಗೆಯುವ ಬದಲಾಗಿ ಮತ್ತು ಹೆಚ್ಚಿನ ಭಾವಚಿತ್ರವನ್ನು ಅಳವಡಿಸಿ ಮತ್ತಷ್ಟು ನಮ್ಮೆಲ್ಲರ ಭಾವನೆಗೆ ಧಕ್ಕೆ ಮಾಡುವಂಥ ಪ್ರಯತ್ನ ಮಾಡೋದಿದ್ರೆ ಇದಕ್ಕೆ ತಕ್ಕದಾದ ಉತ್ತರವನ್ನು ಕೊಡಲಿಕ್ಕೆ ಈ ಹಿಂದೂ ಸಮಾಜ ರೆಡಿ ಇದೆ. ಹಾಗಾಗಿ ಬಿಲ್ಲವ ಸಂಘಟನೆ ಮತ್ತು ಇಡೀ ಹಿಂದೂ ಸಮಾಜ ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿ ಪ್ರತಿಭಟಿಸ್ತಾ ಇದೆ. ಈ ಮೂಲಕವಾಗಿ ನಾವು ಪೊಲೀಸ್ ಇಲಾಖೆಯು ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಆಗಿರುವಂಥ ಈ ಭಾವಚಿತ್ರವನ್ನು ತಾವೆಲ್ಲರೂ ಗಮನವಿಟ್ಟುಕೊಂಡು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಳ್ಳೆಯ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮುಟ್ಟುವಂತ ಮಾಡಬೇಕಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಈ ಮೂಲಕ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಆ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ KT ಸೋರ್ನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಆ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಕ್ಷಣವಾಗಿ ತಾವುಗಳು ಎಲ್ಲ ಕಡೆಯಲ್ಲೂ ಕೂಡ ತಾವು ಗಮನ ತೆಗೆದುಕೊಂಡು ಖಂಡಿತವಾಗಿ ಆ ಫ್ಲೆಕ್ಸನ್ನು ತೆರವುಗೊಳಿಸಬೇಕಾಗಿ ಈ ಮೂಲಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಉಳ್ಳಾಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತಬೈಲ್, ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ದೇರ್ಲಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಚಂದ್ರಹಾಸ್ ಅಡ್ಯಂತಾಯ, ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ಪರಿಸರದ ಹಿರಿಯರು ಸೀತಾರಾಂ ಬಂಗೇರ, ಬಿಜೆಪಿದ ಹಿರಿಯ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್, ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸುವರ್ಣ, ಬ್ರಹ್ಮಶ್ರೀ ಬಿಲ್ಲವ ವೇದಿಕದ ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೇರ, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ಬಿಜೆಪಿ ವಕ್ತಾರರು ಮೋಹನ್ ರಾಜ್ ಕೆ, ಸೀತಾರಾಂ ಶೆಟ್ಟಿ ದಡಸ್, ಬಿಜೆಪಿ ಕುಡ್ಲ ಮಂಡಲ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಮಾಧವಿ, ಕೌನ್ಸಿಲರ್ ಶ್ರೀಮತಿ ಮೀನಾಕ್ಷಿ, ಸುಭಾಷ್, ಮುರಳಿ, ಶೇಖರ್ ಕಣ್ಣೀರ್ತೋಟ, ಸುರೇಶ್ ಆಳ್ವ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದಾರೆ. ಬಹಳ ದುರದೃಷ್ಟ ನಮ್ಮದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಏನು ನಡೆಯುತ್ತಿದೆ, ಏನು ಆಗುತ್ತಿದೆ ಅನ್ನೋದು ನಮಗೆ ಒಂದು ಗೊತ್ತಿಲ್ಲದ ವಿಷಯ. ದುರದೃಷ್ಟವಶಾತ್ ವೀರರಾಣಿ ಅಬ್ಬಕ್ಕರ ಪುಣ್ಯ ನೆಲ ಇದು. ವೀರರಾಣಿ ಅಬ್ಬಕ್ಕ ಅವರ ಪ್ರತಿಮೆ ಎದುರು ನಾವು ನಿಂತು ಈ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡುತ್ತಾ ಇದ್ದೇವೆ. ಏನೆಂದರೆ ಇಷ್ಟರವರೆಗೆ ಉಳ್ಳಾಲದ ಇತಿಹಾಸದಲ್ಲೇ ಯಾವುದೇ ಪಕ್ಷದ ಯಾವುದೇ ಸಂಘಟನೆ ಒಂದು ಫ್ಲಕ್ಸ್ ಅಥವಾ ಬಂಟಿಂಗ್ಸನ್ನು ವೀರರಾಣಿ ಅಬ್ಬಕ್ಕನ ಒಂದು ಪ್ರತಿಮೆಗೆ ಹಾಕಿದ್ದನ್ನು ನಾನು ಇಲ್ಲಿ ಪ್ರಥಮ ಬಾರಿಯಾಗಿ ನೋಡ್ತಾ ಇದ್ದೇನೆ. ಬಹಳ ವಿಪರ್ಯಾಸ ಅಂದರೆ ಇದೇ ಹತ್ತಿರದಲ್ಲಿ ಈಗಾಗಲೇ ವೀರರಾಣಿ ಅಬ್ಬಕ್ಕ ಉತ್ಸವ ನಡೆಯುತ್ತಾ ಇದೆ. ನಾಳೆ ವೀರರಾಣಿ ಹಬ್ಬಕ್ಕ ಉತ್ಸವ ನಡೆಯುತ್ತಿದೆ. ನಿಜವಾಗಿಯೂ ಅದನ್ನು ಆ ವೀರರಾಣಿ ಹಬ್ಬಕ್ಕನ ಒಂದು ಪ್ರತಿಯಾಗಿ ನಾವು ಅಲಂಕಾರ ಮಾಡಬೇಕಿತ್ತು. ಆದರೆ ದುರದೃಷ್ಟವಶಾತ್ DYFI ಅನ್ನುವ ಒಂದು ಸಂಘಟನೆ ಇವತ್ತು ತನ್ನ ಫ್ಲಕ್ಸ್ ಮತ್ತು ಬಂಟಿಕ್ಸನ್ನು ಹಾಕಿ ಆ ವೀರರಾಣಿ ಹಬ್ಬಕ್ಕಗೆ ದೊಡ್ಡ ಅವಮಾನವನ್ನು ಮಾಡಿದ್ದಾರೆ. ನಿಜವಾಗಿಯೂ ನಾನು ಹಬ್ಬಕ್ಕ ಹೋರಾಟಗಾರರ ಸಮಿತಿ ಹಾಗೂ ಹಬ್ಬಕ್ಕೋತ್ಸವ ಸಮಿತಿಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಅಚಾತುರ್ಯ ತಮ್ಮ ವೀರರಾಣಿಯ ಹಬ್ಬಕ್ಕನ ನೆಲದಲ್ಲೇ ನಡೆಯುವಾಗ ತಾವು ಏನು ಮಾಡುತ್ತಿದ್ದೀರಿ? ಜಿಲ್ಲಾಡಳಿತ ಏನು ಮಾಡುತ್ತಿದೆ? ನಮ್ಮ ಪುರಸಭೆ ಏನು ಮಾಡ್ತಾ ಇದೆ? ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ಇದು ಏನು ನಾವು ಭಾರತ ದೇಶದಲ್ಲಿ ಇದ್ದೇವೆಯೋ ಇಲ್ಲವೋ ಅನ್ನುವ ಒಂದು ದೊಡ್ಡ ನಮಗೆ ಸಂಶಯ ಇವತ್ತು ಮೂಡ್ತಾ ಇದೆ. ಏನಂದರೆ ಇಂಥ ಒಂದು ಹೇಯ ಕೃತ್ಯವನ್ನು ಮಾಡುವಂಥ ಒಂದು ಸಂಘಟನೆಗೆ ನೀವು ಬೆಂಬಲವಾಗಿ ನಿಲ್ಲುತ್ತೆ ಅಂದರೆ ಮುಂದೆ ಈ ನಮ್ಮ ರಾಜ್ಯದಲ್ಲಿ ಏನು ನಡೆಯಬಹುದು, ಏನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ? ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳು ಇವತ್ತೇ ಈ ಬಂಟಿಂಗ್ಸ್ ಇದನ್ನು ಎಲ್ಲ ತೆರವು ಮಾಡಿ ನಮಗೆ ನ್ಯಾಯವನ್ನು ನಮ್ಮ ಜನರಿಗೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅತ್ಯುನ್ನತವಾದ ಹೋರಾಟವನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ಈಗ ಕೇವಲ ಮನವಿ ಮಾತ್ರ ನೀಡ್ತಾ ಇದ್ದೇವೆ. ಕೋಟಿ ಚೆನ್ನೈಯರು ನಿಜವಾಗಿಯೂ
ಕೇವಲ ಬಿಲ್ಲವ ಸಮಾಜ ಅಲ್ಲ, ನಮ್ಮ ಹಿಂದೂ ಸಮಾಜದ ಎಲ್ಲರ ಒಂದು ಕಾರ್ಣಿಕ ಪುರುಷರು ಎಲ್ಲರೂ ನಾವು ಅವರನ್ನು ಆರಾಧಿಸ್ತಾ ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಆದರ್ಶಗಳು ಅವರ ಒಂದು ಗುಣಗಳನ್ನು ಪಾಲಿಸಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ದೇವೆ. ಅಲ್ಲದೆ ನಾರಾಯಣ ಗುರು ಆಗಿರ್ಬೋದು, ಅವರು ಹಾಕಿದ ಎಲ್ಲರೂ ಒಂದೇ ಅನ್ನುವ ದೃಷ್ಟಿಯಲ್ಲಿ ನಾವು ಬದುಕುವಂಥವರು. ಅಂಥ ಮಹನೀಯ ವ್ಯಕ್ತಿಗಳನ್ನು ಇಂಥ ಒಂದು ಸಂಘಟನೆಗಳು ತಮ್ಮ ಫ್ಲೆಕ್ಸಲ್ಲಿ ಅಳವಡಿಸಿ ಅವರಿಗೆ ಅಪಮಾನವನ್ನು ಮಾಡುವುದಾದರೆ ನಾವು ಈ ದಕ್ಷಿಣ ಕನ್ನಡದಲ್ಲಿ ಬದುಕಿದ್ದು ಪ್ರಯೋಜನ ಇಲ್ಲ. ಏನಂದರೆ ಇವರಿಗೆ ಬೇಕಾದಾಗ ನಾರಾಯಣ ಗುರು ಬೇಕು, ಕೋಟಿ ಚೆನ್ನಯ್ಯರು ಬೇಕು, ನಮ್ಮ ಇತಿಹಾಸ ಪುರುಷರು ಬೇಕು, ನಮ್ಮ ದೇಶಕ್ಕಾಗಿ ಹೋರಾಡಿದವರು ಬೇಕು. ಬೇಡದಾಗ ಇವರು ನಾಸ್ತಿಕರು, ಇವರು ಯಾವುದೇ ಆರಾಧನೆಯಲ್ಲಿ ಭಾಗಿಯಾಗುವುದಿಲ್ಲ. ಕೋಟಿ ಚೆನ್ನಯ್ಯರನ್ನು ಹಾಗೂ ನಾರಾಯಣ ಗುರು ಅವರನ್ನು ಗೌರವಿಸುವಂಥ ಯಾವ ಕೆಲಸವನ್ನೇ ಕೂಡ ಮಾಡೋದಿಲ್ಲ. ಈ ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟು ಅಪಮಾನ, ಕೋಟಿ ಚೆನ್ನಯ್ಯರಾಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಅಥವಾ ದೇವಿ ಬೈದೇವಿ ಆಗಿರ್ಬೋದು, ಅವರಿಗೆ ಅಪಮಾನ ಆದಾಗ ಈ DYFI ಸಂಘಟನೆ ಎಲ್ಲಿ ಹೋರಾಟವನ್ನು ಮಾಡಿತು, ಎಲ್ಲಿ ಪ್ರತಿಭಟನೆಯನ್ನು ಮಾಡಿತು, ಎಲ್ಲಿ ಅದರ ಬಗ್ಗೆ ನ್ಯಾಯವನ್ನು ಕೇಳಿತು ಅನ್ನೋದನ್ನು ನಾನು ಈ ಮೂಲಕ ಅವರಿಗೆ ಕೇಳಲು ಇಚ್ಛೆ ಪಡುತ್ತೇನೆ. ತಮಗೆ ಬೇಕಾದಾಗೆ ಬಣ್ಣ ಬದಲಾಯಿಸುವ ಇಂಥ DYFI ಜನರ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡುವಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ತೇವೆ. ಇವತ್ತು ಕೇವಲ ನಮ್ಮ ಮುಖಂಡರಾದ ಬಿಲ್ಲ ವೇದಿಕೆಯ ಮುಖಾಂತರ KT ಸ್ವರ್ಣರ ನೇತೃತ್ವದಲ್ಲಿ ನಮ್ಮ ಸ್ಟೇಷನಿಗೆ ಮನವಿಯನ್ನು ಕೊಟ್ಟು ಇದರ ಪ್ರತಿಯನ್ನು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಎಲ್ಲರಿಗೂ ಕಳುಹಿಸಿ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ನಮ್ಮ ಈ ಉಳ್ಳಾಲ ಭಾಗದ ಶಾಂತಿಯನ್ನು ಕಾಪಾಡಬೇಕು ಅಂತ ಎಲ್ಲರಲ್ಲಿ ಮನವಿಯನ್ನು ಮಾಡುತ್ತಾ, ಇಂತಹ ಸಂಘಟನೆಗಳಿಗೆ ಇಂತಹ ಅವಕಾಶವನ್ನು ನೀಡಬಾರದೆನ್ನುವ ಮನವಿಯನ್ನು ಮಾಡುತ್ತಾ ನಾವೆಲ್ಲರೂ ಇಡೀ ಸಮಾಜವೇ ಎದ್ದು ನಿಂತು ಇದರ ಬಗ್ಗೆ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸ್ತೇವೆ. ಆದ್ದರಿಂದ ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಎಲ್ಲ ಯಾರು ಇತಿಹಾಸ ಪುರುಷರಿದ್ದಾರೆ, ಯಾರು ಕಾರ್ಣಿಕ ಪುರುಷರಿದ್ದಾರೆ, ಯಾರು ದೈವ ಸಂಭೂತರಿದ್ದಾರೆ ಅವರ ಎಲ್ಲ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ನಮಗೆ ಇವತ್ತೇ ತೆಗೆಸಿ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾನು ಆಗ್ರಹಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಕಾರ್ಯಾಧ್ಯಕ್ಷರಾದ ನಾನು ಹಾಗೂ ನಮ್ಮ ಅಧ್ಯಕ್ಷರಾದ KT ಸ್ವರ್ಣ ನೇತೃತ್ವ, ಹಾಗೆ ಊರ 18 ಗ್ರಾಮದ ಎಲ್ಲ ಹಿರಿಯರು ಹಾಗೂ BJP ಮುಖಂಡರೆಲ್ಲ ಸೇರಿ ನಾವೊಂದು ಉಗ್ರ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ನಮ್ಮ ವೀರಪುರುಷರು ಕೋಟಿ ಚೆನ್ನಯ್ಯರಿಗೆ ಅವಮಾನ ಮಾಡಿದ ವಿಷಯವಾಗಿ. ಯಾಕೆಂದರೆ ಇಲ್ಲಿ ನಮ್ಮ ತುಳುನಾಡಿನಲ್ಲಿ ವೀರಪುರುಷರಾದ ಈ ಕೋಟಿ ಚೆನ್ನಯ್ಯರವರ ಭಾವಚಿತ್ರವನ್ನು ಹಾಕುವುದಕ್ಕೆ ಇವರಿಗೆ ಯಾವ ಹಕ್ಕುಂಟು? ಇವರಿಗೆ ಯಾವ ಹಕ್ಕು ಇಲ್ಲ. ಈ DYFI ಎಲ್ಲಿತ್ತು? ಇವರು ಯಾಕೆ ಈಗ ಅವರ ಪ್ರಚಾರಕ್ಕೋಸ್ಕರ ಈ ಥರ ನಮ್ಮ ದೇವರ ಈ ಫ್ಲೆಕ್ಸ್ ಹಾಕಿ ಯಾಕೆ ಇದು ಮಾಡಬೇಕಂತ ನಮ್ಮದೊಂದು ಉಗ್ರ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಅದಕ್ಕೋಸ್ಕರ ನಾವೆಲ್ಲ ಪ್ರತಿಭಟನೆಯಲ್ಲಿ ಸೇರಿ ಈಗ ನಾವು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟು ಈಗ ಬರೋರಿದ್ದೇವೆ. ಎಲ್ಲರ ಸಹಕಾರದಿಂದ ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿಯನ್ನು ಕೊಡ್ತೇವೆ. எங்களும் இத்தத்தை ರಾಜಕೀಯಕ್ಕೂ ಬೋಡಾದು ಧರ್ಮ ವೀರಪುರುಷರು ಉತ್ತಮ ನಡತೆ ಅಕಲ ಸ್ವಾರ್ಥಕ್ಕೆ ಬೋಡದು ಬಳಸೋಣ DYFI. ಈ ಉದಾಹರಣೆಗೆ ಹಬ್ಬಕ್ಕನ ಆ ಮಾತೆಲ್ಲ ಒಂಜಿ ಪವಿತ್ರ ದೃಷ್ಟಿಡು ಗೌರವೋಡು ತೂಪಿನ ಅಂದೇನು ಐಕ್ ವಾನಮ್ರದ ಅಪಮಾನ ಲೆಕ್ಕ ಆತನು ಎಲ್ಲೇ ಹಬ್ಬಕ್ಕ ಉತ್ಸವ ಇನಿ ಮೂಲು ನೇತ ನೇರಿ ತುನ್ನಾಂಡ ಎಂಚೆ ತೋಜುಂಡು ಇದು ಹಬ್ಬಕ್ಕಾಗ ಮಲ್ತಿನ ಅಪಮಾನನ ಅತ್ತು ಹಬ್ಬಕ್ಕನ ಅನುಯಾಯಿನ ಎಂಗ್ಲ ಹಬ್ಬಕ್ಕನ ರಾಜ್ಯದ ಪ್ರಜೆಗಳು ಎಂಗ್ಲೇ ಬಂತನ ಅವಮಾನನ ಗೊತ್ತಾಗ್ತಿ ಅಂಚ ಅದು ಸಂಬಂಧಪಟ್ಟನ ಇಲಾಖೆ ಏರ್ಲ ಸ್ವಾತಂತ್ರ್ಯ ಉಪ್ಪುನು ಮಾತೆಲ್ಲ ಶಾಂತಿ ಸುವ್ಯವಸ್ಥೆ ಶಾಂತಿ ಅಶಾಂತಿ ಮನ್ಪುನಾಡೆ ಮುಕ್ತ ಅಕಲಕಲ ಕುಸಿಟ್ಟು ನಡ್ಪುನ ಸ್ವಾತಂತ್ರ್ಯ ಏರಿಗಳಿಜ್ಜಿ DYFI ಅಕಲನೈತೆ ಶಕ್ತಿ ಪೂರ್ಣ ಕುಂದುದುಂಡು ಆಂಡ ಇತ್ತೆ ಲಾಸ್ಟ್ ಎರಡಗದೆ ಕೆಲವು ಸರ್ತಿ ಇಲ್ವಾಣಗ ಕೈಕಾರ ಹಾಕೊಂಡೊಂಡಿಗೆ ಅಂಚ ಇತ್ತ ಇನ್ನು ಓಡ್ತೇನೆ ಸಮಾಜಗೂ ಒಂಜಿ ಮನಶಾಂತಿನಿ ಕೆಡಿಸೇರ ಮಲ್ಪೆರ ಬಲ್ಯಗಳು ಅವಿನ ಸಂಬಂಧಪಟ್ಟ ಇಲಾಖೆ ಇಂಗ್ಲಿಗೆ ಬಾಕಿದ ಜವಣರ ನೋವು ಪ್ರದರ್ಶನ ಮಲ್ಪೆರ ಇಂಚೆ ಪ್ರತಿಭಟನೆ ಮಲ್ಪಡು ಐಕ ಅವಕಾಶ ಕೊಡ್ರವಲ್ಲಿ ಬೊಕ್ಕ ಇತ್ತು ಬಿಡ್ದ ಇದು ಆತ ಆಂಡ್ ಉಳ್ಳಾಲಗೂ ಹಬ್ಬಕ್ಕೂ ಕೊರ್ಪಿನ ಮರ್ಯಾದೆಯ ಅತಿ ಜನತೆ ಕೊರ್ಪಿನ ಮರ್ಯಾದೆಯ ಎಂಜ ಗೊತ್ತಿದ್ದು ಯಾನು ಹಬ್ಬಕ್ಕ ಮಲ್ಪೆರ ಒಂಚೂರು ಎನ್ನ ಸೇವೆ ತಂದಿದೆ
ಆಂಡ 16 ವರ್ಷೋಡು ಹಬ್ಬಕ್ಕ ಒಂಜಿ ದುಲಾಯಿಜಿ ಇತ್ತ ರೇಟ್ ಬಾಕಿದ ಮಲ್ತಿನ ಬಾಕಿದಕ್ಲೆ ಇಂಚಿನೆಲ್ಲ ಅವಕಾಶ ಉಂಟು ಸರ್ಕಾರ ಆ ಬಗ್ಗೆಗೆ ಈ ಸರ್ತಿ ಆಣಲ್ಲ ಇತ್ತ 25-27 ವರ್ಷ ಆಂಡು ನಡೆದ ವರ್ಷ ಹಬ್ಬಕ್ಕ ಮದ್ದು ಮೂಲು ಏಪಲ ಉಳ್ಳಾಳು ಶಾಂತಿ ಹಬ್ಬಕ್ಕ ನನ್ನಿಟ್ಟು ಮಾತ ಸಮಾಜದ ಇತ್ತೇರಿ ಸೇವೆ ಮಲ್ತೇರಿ ಹಬ್ಬಕ್ಕ ಗೌರವ ಉಂಡು ಅಂಚ ನಾವು ಮಾತ ಉಳ್ಳಾಳನು ಶಾಂತಿ ಕೆಡಿಸೋಣ ಉಂಡು ಮಲ್ಪೆರೆ ಯುವ ಹಬ್ಬದಕ್ಕೆ ಅವಕಾಶ ಕೊರ್ರ ಬಲ್ಲಿ ಬಂದು ಸಂಬಂಧಪಟ್ಟನ ಇಲಾಖೆಡು ಭಿನ್ನವಿಸಿದ್ದು ಎನ್ನ ಪಾತ್ರ ಜೈ ಹಿಂದ್. ಇನ್ನು ನಮ್ಮ DIFI ಪನ್ಪುನ ಸಂಘಟನೆ ಕರಾವಳಿದ ಪ್ರದೇಶದ ಜನರ ಆರಾಧ್ಯ ದೇವಗಳಂಚಿನ ಕೋಟಿ ಚೆನ್ನಯ್ಯನ ಪ್ರತಿಮೆ ಫೋಟೋನು ನಾಲ್ಕಲ ಫ್ಲೆಕ್ಸ್ ಬಾರ್ದು ಅಕ್ಲೆ ಅವಮಾನ ಮನ್ಪುನ ರೀತಿಯಾಗಿ ಪ್ರತಿಭಟಿಸುವ ರೀತಿಯಲ್ಲಿ ಎಂಗ್ಲಿಂಗ್ ಸೇರಿದ ಒಂಜಂತೂ ಗೊತ್ತುಪಡು DIFI ಪನ್ನಗ ಬಾತ್ಯರ ಪನ್ನಗ ಕೋಟಿ ಚೆನ್ನಯ್ಯರೇ ಆರಾಧ್ಯ ದೇವರ ಹತ್ತು ಅಕ್ಕಲೆ ಅನ್ಯಾಯ ದೇವರದ ಹೋರಾಟ ಮಂದಿರ ನಾಯಕರು ಬಂದು ಅವಮಾನದ ಪಾತ್ರೆಯನ್ನು ಪನೊಂದುಲ್ಲೇರು ಯಾನ್ ಅಕ್ಲೆ ಸ್ಪಷ್ಟವಾಹಿನ ಉತ್ತರ ಕೊರಪೆ ಗೊತ್ತುಪಡು ಇಡೀ ಕರಾವಳಿಲಿ ಇನಿ ಆರಾಧ್ಯ ದೇವರಾದ ಹಲವು ಗರಡಿಲೆ ಎಂಕ್ಲೆ ದೈವ ಕೋಟಿ ಚೆನ್ನಯ್ಯರನ್ನು ದೈವ ಸಂಭೂತರಾದ ಎಂಕ್ಲೆ ಆರಾಧ್ಯ ಮಂತೊಂದು ಬೈದೇನಂಚಿನ ಒಂಜಿ ದೈವಗಳು ಇರ್ಲಿ ಇನಿ ಸಮಸ್ತ ಕರಾವಳಿದ ಜನಕ್ಕೆಲ್ಲ ಮನಸ್ಸದ ಭಾವನೆಗೆ ಬೇನಾಗ್ತೀನಿ ದಯಪಟ್ಟ ಕೋಟಿ ಚೆನ್ನಯ್ಯರನ್ನು ಒಂಜಿ ದೈವ ಸಂಭೂತರನ್ನು ಓಲು ಅಕ್ಕಲ ಫೋಟೋ ಪಾಡೋಡು ಅವಳೇ ಅಕ್ಕಲ ಫೋಟೋ ಪಾಡೋಡು ಇತ್ತಿನ ಬೀದಿಡು ಅಕ್ಕಲ ಫ್ಲೆಕ್ಸ್ ಅಕ್ಕಲ ಫೋಟೋ ಪಾಡ್ದು ಅಕ್ಕಲೆ ಒಂಜಿ ಅವಮಾನ ರೀತಿ ಮಲ್ದು ನಡೆದಾದೆ ಇಡೀ ಹಿಂದೂ ಸಮಾಜಕ್ಕೆ ಬೇನೆ ಆಗ್ತೀನಿ ನೇನು ಎಂಕಲ್ನ ಉಲ್ಲಾಲದ ಒಂಜಿ ಸಮಸ್ತ ಮಾತ ಸಮಾಜದಕ್ಕೆಲ್ಲ ನಾನು ಕಂಡ ಬಂದೇರಿ ನೀ ಮಾತೆಲ್ಲ ಸೇರಿದೇರಿ ಅದಕ್ಕೋಸ್ಕರ ಒಂಜಿ ಗೊತ್ತುಪಡೆ ಹಿಂದೂ ಸಮಾಜ ನಮ್ಮ ನಾರಾಯಣ ಗುರುಸ್ವಾಮಿ ಅವಡು ಅಂಜನೆ ದೈವ ಸಂಭೂತರ ಇನ್ನೊಂದು ಕೋಟಿ ಚೆನ್ನಯ್ಯರವಡು ನೆಕ್ ಅವಮಾನ ಮಂತ್ರ ಖಂಡಿತ ಸಹಿಸುಜೇರು ಇಂದು ಪ್ರಥಮವಾಯಿನ ಎಚ್ಚರಿಕೆನೇ DIFI ಎಂಗ್ಲು ಕೊರೋದಿಲ್ಲ ರಾಣಿ ಹಬ್ಬಕ್ಕಾಗಲ ಇನ್ನು ಯಾವ ಎಂಗ್ಲು ಇಡೆ ಬಂದಾಗ ರಾಣಿ ಹಬ್ಬಕ್ಕನ ಒಂಜಿ ಅಕಲ ವೃತ್ತಗೆ ಇನಿ ಮುಟ್ಟ ಒವೇ ರಾಜಕೀಯ ಪಕ್ಷದಕ್ಕೆಲ್ಲ ಈಗ ಅಲಂಕಾರ ಮಂತನ ಇಜ್ಜಿ ಅಕಲ ಚಿನ್ನದ ಆಂಡ DIFI ಸಂಘಟನೆ ಇಡೀ ಆ ವೃತ್ತನು ಅಕಲ್ನ ಚಿಹ್ನೆನ ಮುಖಾಂತರ ಒಂದು ಅಲಂಕಾರ ಮಾಡ್ತಾರೆ ಅಕಲಿಗೆ ಮುಲ್ಪರ್ದ ಎಂಗ್ಲು ಎಚ್ಚರಿಕೆ ಕೊರೋದಿಲ್ಲ DIFI ದಾಗಲಿ ಇನ್ನು ಬೈಯದಲ್ಲ ಆ ಅಲಂಕಾರ ಮಂತನೆ ದೆತ್ತೆರ್ನ ಹಾಗೆ ಸರಿ ಇಜಿನ ಮುಲ್ಪ ನಮ್ಮ ಜಿಲ್ಲಾಡಳಿತ ಕೂಡಲ ನೆತ್ತ ಬಗ್ಗೆ ಕೂಡಲೇ ಕಾರ್ಯಾಚರಣೆ ಮಾಡ್ತದೆ ಆ ಮಂತಿನಂಚಿನ ನಮ್ಮ ರಾಣಿ ಹಬ್ಬಕ್ಕನ ವೃತ್ತಗ ಮಂತಿನಂಚಿನ ಒಂದು ಅಲಂಕಾರನೆ ದೆಪ್ಪವಡು ಒಂಜು ವೇಳೆ ದೆಪ್ಪಿಜಿನ ನಡೆದ ಬರ್ಪನ ದಿನಗಳು ಖಂಡಿತ ಫ್ಲೆಕ್ಸ್ ಅಂಚನೆ DIFI ವಾಡ್ನಂಚಿನ ಕೋಟಿ ಚೆನ್ನಯ್ಯರನ ಫೋಟೋ ಅಂಚನೆ ನಾರಾಯಣ ಗುರು ಫೋಟೋ ಐತಿನ ಅಂಚನೆ ಫ್ಲೆಕ್ಸ್ನು ಕೂಡಲೇ ದೆಪ್ಪವನಂಚಿನ ಕೆಲಸ ಮಲ್ಪಡು ಇಂದಕ್ಕೆ ಎಂಕಲ ಮೂಲತಿನ ಸೇರ್ನಕ್ಲ ಮಾತಿರಲ್ಲ ಆಗ್ರಹ ಮಲ್ತದಿಲ್ಲ ಒಂಜು ವೇಳೆ ನೆಕ್ಕೆ ತತ್ತಂಡ ಉಗ್ರ ಪ್ರತಿಭಟನೆ ಎದುರಿಸೋಡು ಬಂದು ಎಚ್ಚರಿಕೆನೆ ಮುಲ್ಪರ್ದ ಎಂಕ್ಲು ಕೊರೊಂದಿಲ್ಲ ಇಜಿನ ಒಂಜು ಗೊತ್ತುಪಾಡು ಒಂಜು ವೇಳೆ ನೀ ಬೈಯದಲ್ಲೇ ಫ್ಲೆಕ್ಸ್ ಎತ್ತಿಜೇರನ ಅಥವಾ ಫ್ಲೆಕ್ಸ್ ಆಡು ಮುಲ್ಪೆತ್ತಿನ DIFI ಪಾಡ್ನಂಚಿನ ಅಲಂಕಾರದಲ್ಲಿ ದೆತ್ತಿಜೇರಂದಾಂಡ ಎಂಕ್ಲ ಜವನಿಯರು ಐದು ಕಾರ್ಯಾಚರಣೆ ಮಾಡ್ತಾ ಹಿಂಗೆ ದೆಪ್ಪವನಂಚಿನ ವ್ಯವಸ್ಥೆ ಖಂಡಿತ ಎಂಕ್ಲು ಮಲ್ಪ ಬಂದು ನಿಕ್ಲ ಮಾತಾಡ್ಕೊಂಡು ಬೇರೆ ನಮ್ಮುಜೇರನ್ನು ಬಂದ್ಬಿಡಕ್ಕೆ ಇನ್ನೊಂದು ಬೊಲ್ಪುಗು DIFI ಲೀಡರ್ ಹಿಂಗೆ ಫೋನ್ ಮಾಡ್ತಿದ್ದೇನೆ ಅವಾಗ ಚರ್ಚೆಗೆ ಆ ಜನ ಪಣ್ಣೆ ಕೋಟಿ ಚೆನ್ನಯ್ಯರು ದೇವರತ್ತು ಆರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾನೆ ರೋಂಜ್ ವ್ಯಕ್ತಿ ಬಣ್ಣದು ನಾಯಕಿಯರು ಬಣ್ಣದು ಅವಾಗ ಗೊತ್ತಾಗ್ಕೊಂಡು ಮಕ್ಕಳು ಕೋಟಿ ಚೆನ್ನಯ್ಯರನ್ನ ದೇವರನ್ನ ಮೆತ್ತು ಏತ್ ಭಕ್ತಿ ತಿಡೊಂದು ಬಣ್ಣದು ಆಗ್ಲನ್ನ ದೇವರನ್ನ ನಮ್ಮ ಜೇರು ಬಂದ್ಬಿಡಕ್ಕೆ ಒಂದು ಒಂಜಿ ಉದಾಹರಣೆ. ಇವತ್ತು ಉಳ್ಳಾಲದಲ್ಲಿ ಹಬ್ಬಕ್ಕನ ವೃತ್ತದಲ್ಲಿ ಬೆಳಗಿನ ಇವತ್ತು ಉಗ್ರ ಒಂದು ಪ್ರತಿಭಟನೆಯಲ್ಲಿ ಇವತ್ತು DIFI ಅವರು ಏನು ಅವರ ಒಂದು ಸಂಕುಚಿತ ಮನೋಭಾವ ಈಗಾಗಲೇ ಇಲ್ಲಿ ಕೇವಲ ಕೋಟಿ ಚೆನ್ನಯ್ಯರನ್ನು ಆರಾಧನೆ ಮಾಡುವವರು ಬಿಲ್ಲವರು ಮಾತ್ರ ಅಲ್ಲ, ಇಡೀ ಸಮಸ್ತ ಹಿಂದೂ ಸಮಾಜದೊಟ್ಟಿಗೆ ದೀನ ದಲಿತರು ಅವರಿಂದ ಯಾರು ಶೋಷಿತರಾಗಿದ್ದ ಒಂದು ದುರ್ಬಲ ವರ್ಗದವರು ಎಲ್ಲರೂ ಕೂಡ ಇವತ್ತು ಕೋಟಿ ಚೆನ್ನಯ್ಯರನ್ನು ಆರಾಧಿಸುವಂಥ ದೇವರು. ಇವತ್ತು ಮಾತ್ರ ಅಲ್ಲ, ನಾಳೆ ದಿನ ಸಮಾವೇಶ ಮಾತ್ರ ಅಲ್ಲ, ಇವತ್ತು ಹಬ್ಬಕ್ಕ ವೃತ್ತದಲ್ಲಿ ಮಾತ್ರ ಅಲ್ಲ, ಇಡೀ ಖಂಡಿತವಾಗಿ ಹೇಳ್ತೀವಿ DIFI ಅವರ ಯಾವ ಕಾರ್ಯಕ್ರಮ ಮಾಡಲಿ, ಸಾಮಾಜಿಕ ಚಿಂತನೆ ಇಟ್ಟು ಯಾವುದೇ ಹೋರಾಟ ಮಾಡಲಿ, ಆದರೆ ಕೋಟಿ ಚೆನ್ನಯ್ಯರಂಥ ಮಹಾನ್ ವೀರ ಪುರುಷರ ಅಲ್ಲ ಯಾವುದೇ ದೇವರ ಒಂದು ಭಾವಚಿತ್ರವನ್ನು ಅವಮಾನ ಮಾಡುವಂಥ ವಿಷಯ ಅಲ್ಲ, ಇನ್ನು ಯಾವುದೇ ದೊಡ್ಡ ಹೋರಾಟದಲ್ಲಿ ಕೂಡ ಇವತ್ತಲ್ಲ ಜಿಲ್ಲಾದ್ಯಂತ ರಾಜ್ಯದಂತ ಎಲ್ಲಿ ಕೂಡ ಇವತ್ತು ಹಿಂದೂ ಸಮಾಜ ಎದ್ದು ನಿಂತಿದೆ. ಅದೇ ರೀತಿ ಬಿಲ್ಲವರ ಹೆಸರು ಅಲ್ಲ, ಯಾವುದೇ ಒಂದು ಯಾವುದೇ ವೀರಪುರುಷರ ಹೆಸರನ್ನು ಕೂಡ ಅವರು ಸಮಾಜದಲ್ಲಿರುವಂಥ ಒಂದು ರಾಜಕೀಯಕ್ಕೋಸ್ಕರ ಉಪಯೋಗಿಸುವಂಥ ವಿಷಯವನ್ನು ಇವತ್ತು ನಿಲ್ಲಿಸಬೇಕಂತೇಳಿ ಖಂಡಿತವಾಗಿ BJP ಅಲ್ಲ, ಇಡೀ ನಮ್ಮ ಸಮಸ್ತ ಉಳ್ಳಾಲದ ನಾಗರಿಕರು ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಈ ಅನ್ಯಾಯವನ್ನು ಪ್ರತಿಭಟಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ DIFI ಅವರು ಕಾರಣ ಆಗುವುದು ಗ್ಯಾರಂಟಿ. ಅದಕ್ಕೋಸ್ಕರ ಇವತ್ತು ಕೇವಲ ಸಾಂಕೇತಿಕವಾಗಿ ಮಾಡಿದ್ದೇವೆ. ಈ ನಂತರದಲ್ಲಿ ಜಿಲ್ಲೆಯಲ್ಲ ರಾಜ್ಯದಾದ್ಯಂತ ಈ ಒಂದು DIFI ಅವರ ವರ್ತನೆಯನ್ನು ಖಂಡಿತವಾಗಿ ನಾವೆಲ್ಲರೂ ಒಕ್ಕರಳಿಂದ ಖಂಡಿಸ್ತಾ ಇದ್ದೀವಿ. ಹಬ್ಬಕ್ಕಂತ ನಮ್ಮ ಉಳಿಸಲಿಕ್ಕೆ ನಮಗೆ ಎಲ್ಲ
ಹೆಮ್ಮೆ ಅಂದರೆ ಎಲ್ಲ ಇವರಿಗೆ ಇಷ್ಟರವರೆಗೆ ಇದಕ್ಕೆ ಸರ್ಕಲಿಗೆ ಪ್ರತಿಮೆಗೆ ಯಾವುದೇ ಪಕ್ಷದ ಬ್ಯಾನರ್ ಹಾಕಲಿಲ್ಲ ಇಷ್ಟರವರೆಗೆ. ಅಬ್ಬಕ್ಕ ಸರ್ಕಲ್ ಅಂದರೆ ನಮಗೆ ಪವಿತ್ರ ಅಂದರೆ ನಾವು ಆರಾಧ್ಯ ಮಾಡುವಂಥ ದೇವತೆ ಅಂದರೆ ನಮ್ಮ ಉಳ್ಳಾಲದಲ್ಲಿ ಹುಟ್ಟಿದ ವೀರ ವನಿತೆ ಇಡೀ ನಮ್ಮ ಈ ಉಳ್ಳಾಲ ಕ್ಷೇತ್ರದಲ್ಲಿ ಯಾರೇ ಅದಕ್ಕೆ ಅಪಮಾನ ಮಾಡುವಂಥ ಕೆಲಸ ಮಾಡಲಿಲ್ಲ. ಎಲ್ಲರೂ ಸುಟ್ಟು ಅಪಮಾನ ಯಾರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಅದು ನಿಮ್ಮ ವ್ಯಾಪ್ತಿ ಮತ್ತು ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ನಾವು ಮನವರಿಕೆ ಮಾಡೋಣ. ನನಗೆ ಇಲ್ಲಿ ನಮ್ಮ ಕೊಡ್ತೇವೆ. ಅದು ಶುದ್ಧ ಅಪಚಾರ ಅಂದರೆ ಶುದ್ಧ ಅಪಚಾರ. ಅಬ್ಬಕ್ಕರಣಿಗೆ ನಾವು ಅವರನ್ನು ದೇವತೆ ಅಂತ ಪೂಜಿಸ್ತೇವೆ. ನಮಗೆ ಎಲ್ಲ ಜನರು ಆ ಒಂದು ಪ್ರತಿಮೆಗೆ ಅವಮಾನ ಮಾಡಿದ್ದನ್ನು ನಾವು ಖಂಡಿತ ಸಹಿಸುವ ಹಾಗಿಲ್ಲ. ನಾವು ಶಾಂತಿಪೂರ್ವಕ, ನಮಗೆ ಉಳ್ಳಾಲ ಶಾಂತಿಯಲ್ಲಿ ಬೇಕು. ಶಾಂತಿ ಬೇಕಿದ್ದರೆ ಇಂತಹ ಘಟನೆಗಳು ನಡೆಯಬಾರದು. ಅದು ಯಾರು ಆ ಕೃತ್ಯವನ್ನು ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ಇವತ್ತೇ ಅದರ ಬಗ್ಗೆ ಈ ದಿನ ಕಾರ್ಯಕ್ರಮ ನಮ್ಮಲ್ಲಿ ಕಳಕಳಿ. ಯಾಕಂದರೆ ಎಲ್ಲ ಹುಡುಗರು ಆ ಬ್ಯಾಂಡನ್ನು ತೆಗೆದು ಗಲಾಟೆಗೆ ಅವಕಾಶ ಆಗ್ತಿತ್ತು. ನಾವು ಅವರು ನಿಲ್ಲಿಸಿದ್ದೇವೆ. ಮನವರಿಕೆ ಕೊಡ್ತೇವೆ. ಅದನ್ನು ನಿಜವಾಗಿ ನಾಳೆ ಇಲ್ಲಿ ಹಬ್ಬಕ್ಕೋತ್ಸವ ನಡೆಯುತ್ತೆ. ನಿಜವಾಗಿ ಅವರು ಮಾಡಬೇಕಿತ್ತು ಅದಕ್ಕೆ ಯಾವುದು ಹಬ್ಬಕ್ಕೋತ್ಸವ ಸಮಿತಿ ನಿಜವಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಅಂದರೆ ಹಬ್ಬಕ್ಕಂದ್ರೆ ಅದು ನಮ್ಮ ಎಲ್ಲರೂ ಸುತ್ತು. ಈಗ ಏನು ಗೊತ್ತಾ, ಈಗ ನಮ್ಮ ಪುರಸಭೆ ಕಮಿಷನ್ ಅವರಿಗೆ ಈಗ ನಮ್ಗೆ ಹೇಳ್ದಂಗೆ ಒಂದು ಬಿಲ್ ಕೊಡಿ, ಅದು ತೆರವುಗೊಳಿಸುವಂಥದ್ದು ಅವ್ರು ಮಾಡ್ತಾರೆ. ಮತ್ತೆ ಆಕ್ಷನ್ ತಗೊಳ್ಳುವಂಥದ್ದು ಏನು ಮಾಡಬೇಕು, ನಾನು ಲೀಗಲ್ ಆಗಿ ನಮ್ಮ ಕೂಡಲೇ ಕಮಿಷನರ್ ಅವರಿಗೆ ಮಾತಾಡಿ. ಒಂದನೇದಾಗಿ ನಾಳೆ ನಡೆಯುವಂಥ 23ನೇ ತಾರೀಕು ನಡೆಯುವಂಥದ್ದು ಇದೆ. ಇವರ ಫ್ಲೆಕ್ಸಲ್ಲೂ ಹಬ್ಬಕ್ಕನ್ನು ಫೋಟೋ ಹಾಕಿದ್ದಾರೆ. ಅವ್ರು ಫೋಟೋ ಹಾಕಿರುವಂಥವ್ರು ಹೇಳ್ತಾರೆ ನಾವು ಸಮಾಜ ಸುಧಾರಕರಾಗ ಫೋಟೋ ಹಾಕಿದ್ದೇವೆ ಅಂತೇಳಿ, ಅವರ ಅನುಯಾಯಿಗಳಂತೇಳಿ. ನಾಳೆ ನಡೆಯುವಂಥ ಹಬ್ಬಕ್ಕೋತ್ಸವದಲ್ಲಿ ಆ ಪ್ರತಿಮೆಗೆ ಅಪಚಾರ ಮಾಡಿ ಇಲ್ಲಿವರೆಗೂ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾವುದೇ ಸಂಘಟನೆಗಳಾಗಲಿ ಅಲ್ಲಿಗೆ ಫ್ಲೆಕ್ಸ್ ಅಥವಾ ಅದರ ಸೌಂದರ್ಯವನ್ನು ಕೆಡಿಸುವಂಥ ಕೆಲಸ ಮಾಡಲಿಲ್ಲ ಯಾರು ಕೂಡ ಇಲ್ಲಿವರೆಗೂ. ಇವತ್ತು ಅವರು ಮಾಡಿದಾಗ ಹಬ್ಬಕ್ಕ ಸಮಿತಿಯವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದನ್ನು ತೆರವುಗೊಳಿಸದೇ ಇರುವಂಥದ್ದು ಅವರು ಹಠ ಮಾಡಿದ್ದಾರೆ. ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ನಾವು ಮನವಿ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ತಾವುಗಳದನ್ನು ಕನ್ನಡ ಕಂಡಿದ್ರೆ ತಮ್ಮ ತಾನೇ ಎದುರುಗಡೆ ಇರುವಂಥದ್ದು ಇದು ವಿಚಾರ. ಮತ್ತೊಂದು, ಹಬ್ಬಕ್ಕೋತ್ಸವಕ್ಕೆ ಪರ್ಮಿಷನ್ ಕೊಟ್ಟ ನಂತರ ಹಬ್ಬಕ್ಕನ್ನ ಪ್ರತಿಮೆ ಕೊಡಬೇಕಾಗಿರುವಂಥದ್ದು ಅಲ್ಲಿಯ ಕಮಿಷನರ್ ಜವಾಬ್ದಾರಿ. ಅದನ್ನು ನಾವು ಹೋಗಿ ಹೇಳಬೇಕಾಗಿತ್ತು. ಸಾರ್ವಜನಿಕರು ಹೇಳಿದರೆ ಮಾತ್ರ ಕಾನೂನು ಕ್ರಮ ತಗೊಳ್ಳಲ್ಲ. ಒಬ್ಬ ಅಧಿಕಾರಿ ಆಗಿದ್ದುಕೊಂಡು ಕಮಿಷನರ್ ಗಮನಕ್ಕೆ ಬಂದಾಗ ಇಲ್ಲಿರುವಂಥ ಪ್ರತಿಮೆ ಅದೇ ಅನ್ನವನ್ನು ಕೆಡಿಸುವಂಥ ಪ್ರಯತ್ನ ಮಾಡಿದಾಗ ಅದನ್ನು ತೆರವುಗೊಳಿಸುವಂಥದ್ದು ನಗರಸಭೆ ಜವಾಬ್ದಾರಿ. ಅದನ್ನು ಅವರು ಖಂಡಿತವಾಗಿ ಮಾಡಬೇಕು. ಇದನ್ನು ನಾವು ಹೇಳಬೇಕಾಗಿಲ್ಲ. ಮೇಡಮ್ ಏನಿಲ್ಲ, ಈಗ ನಾಳೆ ನಮ್ಮಲ್ಲಿ ಹಬ್ಬಕ್ಕೋಸ್ಕರ ಕಾರ್ಯಕ್ರಮ ಇದೆ. ಒಂದು ಎರಡನೇದು ಮೇಡಮ್ ಇಲ್ಲಿ DYFI ಅವರು ಇಲ್ಲಿ ನಮ್ಮ ಹಬ್ಬಕ್ಕ ಸ್ಟ್ಯಾಚ್ಯೂ ಅವರು ಬ್ಯಾನರ್ಗಳು ಬಂದು ಹಾಕಿದ್ದಾರೆ. ನಾನು ಮೊನ್ನೆ ಹೇಳಿದ್ದೀನಿ ಹಬ್ಬಕ್ಕೋಸ್ಕರ ಇದೆ ಅದನ್ನು ತೆಗೆದುಬಿಡಿ, ಬಾಕಿ ಎಲ್ಲರೂ ಆಯ್ಕೊಳ್ಳಿ ಹಬ್ಬಕ್ಕೆ ಸುತ್ತ ಆಯ್ಕೊಂಡಿರುವಂಥ ಇಲ್ಲ ಸಂಜೆ ಈಗ ತೆಗೆದುಕೊಡೋಣ ಹೇಳ್ಬಿಟ್ಟು ನಾನು ಬೇಗ ನಾನು ಪೆಟಿಷನ್ ಕೊಡ್ತೀನಿ ತೆಗೀರಿ ಮೇಡಮ್. ಅವರೆಲ್ಲರೂ ಬೇರೆ ಕಡೆ ಆಯ್ಕೊಳ್ಳಿ. ಈಗ ನಾಳೆ ಹಬ್ಬಕ್ಕೋಸ್ಕರದಿಂದ ಪಟ್ಟಿದ್ದರಿಗೆ ಮೊದಲು ಹಬ್ಬಕ್ಕೆ ಆಮೇಲೆ ಹಬ್ಬಕ್ಕೆ ಬಂದ್ಮೇಲೆ ಇವರೆಲ್ಲ ಬಂದಿದ್ದಾರೆ. ತೆಗೀರಿ ಮೇಡಮ್. ಮುಖ್ಯವಾಗಿರುವಂಥ ವಿಷಯ ಈಗ ನೋಡಿ, ಇದೊಂದು ಭಾಗ. ಇವತ್ತು ನಾವು ಪ್ರತಿಭಟನೆ ಮಾಡಿದ್ದು ಹಬ್ಬಕ್ಕನ್ನ ವೃತ್ತದಂತ್ರ ಮಾಡುವಾಗ ಇದು ಕಂಡಿರುವಂಥ ನಮಗೆ ಅಪಚಾರಕ್ಕೆ ನಾವೀಗ ಮಾತಾಡಿದ್ವಿ. ಇದು ಉದ್ದೇಶ ಏನಂತ ಹೇಳಿದ್ರೆ ಮೊನ್ನೆ ಇದು ತಮ್ಮ ಗಮನಕ್ಕೆ ಬಂದಿದೆ, ಇಡೀ ರಾಜ್ಯಾದ್ಯಂತ ನ್ಯೂಸ್ ಆಗಿದೆ. ಇದು ನಾವು ಕೋಟಿ ಚೆನ್ನಯ್ಯರ ಫ್ಲೆಕ್ಸಲ್ಲಿ ಭಾವಚಿತ್ರ ಹಾಕಿರುವಂಥ ವಿಚಾರ ಇವತ್ತು ಇಷ್ಟು ಜನ ಸೇರಿ ಕೇವಲ ಬಿಲ್ಲವರು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ಇಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಅದರ ಪ್ರಮುಖ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಮನವಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ ಇಲ್ಲೇ ಇದ್ದಾರೆ ಸರ್. ಈಗ ಬಿಲ್ಲವ ಸಮಾಜದವರು ಸುಮಾರು ಸಮಾಜದ ಮುಖಾಂತರ ಏನಾಗಿದೆ ಸರ್, ಅಲ್ಲಿ DYFI ಅವರು ಅಲ್ಲಿ ಹಬ್ಬಕ್ಕ ಸ್ಟ್ಯಾಚ್ಯೂ ಸುತ್ತ ಬಂಟಿಂಗ್ಸ್ ಕಟ್ಟಿದ್ದಾರೆ ಸರ್. ಮತ್ತೆ ಫ್ಲೆಕ್ಸ್ ಒಳಗೆ ಕೋಟೆ ಚೆನ್ನಯ್ಯನವರ ಭಾವಚಿತ್ರ ಹಾಕಿದ್ದಾರೆ. ಅವರು ಕೋಟೆ ಚೆನ್ನಯ್ಯನವರ ಭಾವಚಿತ್ರನ ತೆರವುಗೊಳಿಸ್ಬೇಕು. ಅದು ಆಗ್ತಾ ಇಲ್ಲ. ಅದು ನಮ್ಮ ಕುಲದೇವರು ಇಲ್ಲ ಅದು ಅಲ್ಲಿ ಏನಾಗಿದೆ ಸರ್, ಅವ್ರ ಪೋಸ್ಟರ್ ಅಲ್ಲಿ
ಒಂದಲ್ಲ ಸರ್, ಸುಮಾರು ಅಲ್ಲಿ ಎಲ್ಲ BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಎಲ್ಲ ಕಾರ್ಯ ಇದ್ರೂ ಅರ್ಥ ಆಗ್ತಿದೆ ಸರ್. ಅಲ್ಲಿ ಮಕ್ಕಳುಗಳ ಸ್ಕೂಲ್ ಪಕ್ಕ ಇರೋವಂಥದ್ದು, ಅಲ್ಲಿ ಯಾವ ಅರ್ಥ ಆಗ್ತದೆ. ಇದೊಂಥರ ಸರ್, ನಾನು ಅದೇ 3 ತಿಂಗಳು ಬಂದು ಒಂದು 4-5 ಬ್ಯಾನರ್ ಅದೇ ಪ್ಲೇಸಲ್ಲಿ ಹೊರದು ಹೋಗ್ತಾರೆ. ಅಲ್ಲಿ ಮಕ್ಕಳು ಆಟಾಡುವಂಥ ಜಾಗ ಅದು. ಇಡೀ ಇವತ್ತು ನಮ್ಮ TV ಚಾನಲ್ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಂಗಳೂರು ನಗರದಲ್ಲೂ ಇದೆ, ಉಳ್ಳಾಳದಲ್ಲೂ ಇದೆ. ಅದನ್ನು ಅವರ ಗಮನಕ್ಕೆ ತಂದಾಗ ಮತ್ತು ಅವರು ಹಠಮಾರಿ ಧೋರಣೆ ಮಾಡಿಕೊಂಡು ಮತ್ತೆ ಕೇವಲ ಕೋಟಿ ಜನರ ಹೆಸರನ್ನು ಹಾಕಿಬಿಟ್ಟು DYFI ರಾಜ್ಯ ಸಂಚಾರ ಕಾರ್ಯಕ್ರಮ ಅಂತೇಳಿ ಅವರು ಪ್ರತಿ ಕಡೆಯಲ್ಲೂ ಆಗ್ತಾ ಇದ್ದಾರೆ ಅಂತ ಹೇಳಿ ಇದು ಉದ್ದೇಶಪೂರ್ವಕ ಅಲ್ವಾ? ಅಂದರೆ ಸಮಸ್ಯೆಯನ್ನು ಸೃಷ್ಟಿಸಬೇಕು, ಸಂಘರ್ಷವನ್ನು ಉಂಟು ಮಾಡಬೇಕು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಕೋಟಿ ಜನರು ಜನರಲ್ಲ, ನಾಯಕರಲ್ಲ. ಅವರು ಹೇಳ್ತಾ ಇದ್ದಾರೆ ಅವರು ಹಿಂದೆ ಹೋರಾಟ ಮಾಡಿದ ನಾಯಕರು ಅಂತ ಹೇಳಿ. ನಾಯಕರಿಗೂ ಸಮಾಜದವರಿಗೂ ವ್ಯತ್ಯಾಸ ಇದೆ. ಇವರು ದೈವಾಂಶ ಸಂಬಂಧರು. ಹೇಗೆ ದೈವಗಳು ಬೇರೆ ಹೊರಗಡೆ ಯಾವ ರೀತಿ ದೈವಾಂಶ ಸಂಬಂಧರು, ಅದೇ ರೀತಿಯಲ್ಲಿ ಕೋಟಿ ಜನರು ದೈವಾಂಶ ಸಂಬಂಧರು. ಹಾಗಾಗಿ ಅದು ಕೂಡ ಕೇವಲ ಬಿಲ್ಲವರು ಮಾತ್ರ ಪೂಜೆ ಮಾಡುವಂಥದ್ದಲ್ಲ, ಇಡೀ ದಕ್ಷಿಣ ಕನ್ನಡದ ಹಿಂದೂ ಸಮುದಾಯದವರು. ಹಾಗಾಗಿ ನಮಗೆ ಈಗ ಅವರು ನಿಜವಾಗಿ ನೋಡಿದ್ರೆ ಇದೇ DYFI ಸಂಘಟನೆ ಕೇರಳದಲ್ಲಿ ಅವರ ಅನುಯಾಯಿಗಳನ್ನು ಅಟ್ಟಾಡಿಸಿಕೊಂಡು ಹೋರಾಡಿದಂಥ ಕೆಲಸ ಕಾರ್ಯಗಳನ್ನು ನೀವು ನೋಡಿದ್ದೀರಿ. ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ 250ಕ್ಕಿಂತ ಮೇಲೆ ಗರಡಿಯಲ್ಲಿ ಪೂಜಿಸುವಂತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 252 ಏನಾಗಿದ್ದಾರೆ ಸರ್, ಕೆಲವರಿಗೆ ಕಾಲ್ನಡಿಗೆ ಹಾಕಿದಕ್ಕೆ ನಾಳೆ ಜಿಲ್ಲೆಯಾದ್ಯಂತ ಹೋರಾಟ ಆಗ್ತದೆ ಸರ್, ಆ ರೀತಿ ಆಗ್ಬೋದು. ಇವಾಗ ಏನಾಗಿದೆ ಈಗ ಇಲ್ಲಿ ಎಲ್ಲ ಏನಾಗಿದೆ, ಮೊನ್ನೆಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಅದರ ಬಗ್ಗೆ ಸಾವಧಾನವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿ ಕೊಡುವಂತ ನಾವಿದ್ದೇವೆ. ಆದರೆ ಅವರು ನಾಳೆ ಏನಾದರೂ ಇದನ್ನು ತೆಗೆದಿದ್ರೆ ಬೇರೆ ಏನಾದರೂ ಇದಕ್ಕೆ ಈಗ ಎಲ್ಲ ಮಹಾತ್ಮರು ಹಾಕಿದ್ದಾರೆ. ಅದರಲ್ಲಿ ಬೇರೆ ಧರ್ಮದ ಮಹಾತ್ಮರು ಕೂಡ ಇದ್ದಾರಲ್ಲ, ಅವರು ಹಾಕ್ಬೋದಿಲ್ವಾ? ಖಾಲಿ ಇವರು ಮಾತ್ರ ಹೇಗೆ ಅದಕ್ಕೆ ಒಂದು ತಾರತಮ್ಯ ಅಂದ್ರೆ ನಮ್ಮ ಹಿಂದೂಗಳು ಅಥವಾ ನಮ್ಮ ಸಮಾಜದವರು ಯಾರು ಮಾತಾಡಲ್ಲ ಅಂತ ಹೆದರಿಕೆ ಇಲ್ಲದೆ ಕಾರಣಕ್ಕೋಸ್ಕರ. ಇವತ್ತೊಬ್ಬ ಅವರ ಕಾರ್ಯಕರ್ತ ಲೀಡರ್ ಒಬ್ಬ ಫೋನ್ ಮಾಡಿದ್ರು ನನಗೆ. ಅವರ ಆರ್ಗ್ಯುಮೆಂಟ್ ಏನಂದ್ರೆ ಸರ್, ಕೋಟಿ ಚೆನ್ನಯ್ಯರು ದೇವರಲ್ಲ, ಅವರೊಬ್ಬ ವಿರುದ್ಧ ಹೋರಾಟ ಮಾಡಿದ ನಾಯಕ, ಕ್ರಾಂತಿಕಾರ ನಾಯಕ. ಸರ್, ದೇವರೆಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಶ್ರೀರಾಮ ಕೂಡ ನಾನು ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ರೆ ಬಾಣ ಬಿಂದು ಇವಾಗ ಅಲ್ಲಿ ನಾಲ್ಮಿಗೆ ಕೂಡ ಒಂದು ಮಿತಿ ಇರುತ್ತೆ. ನಾವು ಇವತ್ತಿಲ್ಲ ನಾಳೆ ವೆಯ್ಟ್ ಮಾಡಿದ ಮಾತೊಂದು ಗೊತ್ತಾಯ್ತು. ಅಂದ್ರೆ ಬಿಲ್ಲು ಬಾಣ ಹಿಡಿದದ್ದು ಇವಾಗ ಅಲ್ಲಿ ನಾರಾಯಣ ಗುರುಗಳದ್ದು ಕೂಡ ಹಾಕಿದ್ದಾರೆ, ವಿವೇಕಾನಂದರು ಕೂಡ ಹಾಕಿದ್ದಾರೆ. ಆದ್ರೆ ಅವರು ಸಮಾಜ ಸುಧಾರಕರಂತ ನಾವು ಈಗ ಬಿಲೋ ಗುರುಗಳು ಯಾರು ನಾರಾಯಣ ಗುರು, ಆದ್ರೂ ಕೂಡ ನಾವು ಅದರ ಬಗ್ಗೆ ಜಾಸ್ತಿ ಹೋಗ್ತಾರೆ. ಯಾಕಂದ್ರೆ ಅವರ ಉದ್ದೇಶ ಒಳ್ಳೇದಿದ್ರೆ ಮಾಡ್ಲಿ, ನಾವು ಅವರ ಇದಕ್ಕೆಲ್ಲ ಅಂದ್ರೆ ಇವರಿಗೆ ಉದ್ದೇಶ ಏನು ಗೊತ್ತಾ, ಇಡೀ ರಾಜ್ಯದಲ್ಲಿ ಇವರಿಗೆ ಅಸ್ತಿತ್ವ ಇಲ್ಲ. ಎಲ್ಲಿದೆ ದಕ್ಷಿಣ ಕನ್ನಡದಲ್ಲೂ ಅಂತೂ ಅಸ್ತಿತ್ವವೇ ಇಲ್ಲ. ಇಲ್ಲಿ ಅವರ ರಾಜ್ಯ ಸಮ್ಮೇಳನ ಮಾಡಲಿಕ್ಕೆ ಹೊರಟಿದ್ದಾರೆ, ಇವರಿಗೆ ಪ್ರಚಾರ ಬೇಕಿತ್ತು. ಈ ಪ್ರಚಾರದ ತೆವಳಿಗೋಸ್ಕರವಾಗಿ ನಮ್ಮ ಕೋಟಿ ಜನರನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಒಪ್ಕೊಳ್ಬೇಕಾಗತ್ತಾ? ಸಾಧ್ಯ ಇದೆಯಾ? ಅಲ್ಲ, ಅದು ಯಾರಾದ್ರೂ ದೈವ ಭಕ್ತರಾಗಿದ್ರೆ ಒಪ್ಕೊಳ್ಬೋದಿತ್ತು. ಇವರು ಪ್ರಕಾಶ್ ಬರುದು ದೇವರನ್ನು ನಂಬುದಿಲ್ಲದಂತ ವ್ಯಕ್ತಿ ಅಲ್ಲ, ಪ್ರಕಾಶಕ್ಕೆ 100ಕ್ಕೆ 100 ಆಂಟಿ ನಾವು 100ಕ್ಕೆ 100 ಅದರಲ್ಲಿ ಇದೇ ಇಲ್ಲ. ಯಾಕೆ ನರೇಂದ್ರ ಮೋದಿಜಿಯನ್ನು ಅವಹೇಳನ ಮಾಡುವಂತವನನ್ನು, ಅತ್ಯಂತ ಕಟು ಶಬ್ದಗಳಿಂದ ನಿಂದಿಸುವವನನ್ನು, ಈ ದೇವರನ್ನು ನಂಬದವನು ನಾವು ಇದು ಮಾಡುದು. ನಮ್ಮ ಕೋಟಿ ಜನ ನಾಳೆ ತೆರವುಗೊಳಿಸಿದ್ರೆ ನಾಡ್ದವರು ಸಮಾವೇಶ ನಡೆಯುವಾಗ ನಮ್ಮ ಪ್ರತಿಭಟನೆ ನಾವು ಎದುರಿಸಬೇಕಾಗ್ತದೆ. ನಾವು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುವಂತ ಜಾಯಮಾನ ಈ ಬಗ್ಗೆ, ಆದ್ರೆ ಅನ್ಯಾಯವನ್ನು ಸಹಿಸಿಕೊಳ್ಳುವಂತ ಜಾಯಮಾನ ಕೂಡ ಅಲ್ಲ. ಮಹಾತ್ಮರೊಟ್ಟಿಗೆ ನಾರಾಯಣ ಗುರು ಉಳ್ಳಾಳ ಶಾಂತಿಯಿಂದ ಇದೆ ಸರ್, ಈಗ ಶಾಂತಿಯಿಂದ ಇದೆ ಉಳ್ಳಾಳ. ಇದನ್ನು ಅಶಾಂತಿ ಮಾಡುವಂತ ಒಂದು ಮಾತಾಡಿದಲ್ಲ